ತನ್ನ ಕುಟುಂಬದ ಸದಸ್ಯರಿಂದಲೇ ವಂಚನೆಗೊಳಗಾಗಿ ಆಘಾತಗೊಂಡಿರುವ ಉಡುಪಿ ಜಿಲ್ಲೆಯ ಸಾಂತೂರು ಗ್ರಾಮದ 84 ವರ್ಷದ ಸೆಲೆಸ್ಟಿನ್ ಅಂದ್ರಾದೆ ಇದೀಗ ನ್ಯಾಯ ಯಾಚಿಸಿ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನ ಆಶ್ರಯಿಸಿದ್ದು ನ್ಯಾಯಕ್ಕಾಗಿ ಮೊರೆಯಿಟ್ಟಿದ್ದಾರೆ. ಸ್ವತಃ ದುಡಿದು ಗಳಿಸಿದ ಜಮೀನು ಹಾಗೂ ಮನೆಯನ್ನ ಲಪಟಾಯಿಸಿದ್ದು ತಾನೇ ಎತ್ತಿ ಮುದ್ದಾಡಿದ ಮೊಮ್ಮಗಳು ಎಂದು ತಿಳಿಯುತ್ತಲೇ ಪಾರ್ಶ್ವವಾಯುಗೊಳಗಾಗಿರುವ ಈ ಹಿರಿಯ ಜೀವಕ್ಕೆ ಪೂರ್ಣ ಪ್ರಮಾಣದ ಕಾನೂನು ನೆರವು ನೀಡಲು ಪ್ರತಿಷ್ಠಾನವು ಬದ್ಧವಾಗಿದೆ ಎಂದು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಉಡುಪಿ ಇದರ ಅಧ್ಯಕ್ಷರಾದ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಹೇಳಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೃಷಿ ಕೂಲಿ ಮಾಡಿ ಗಳಿಸಿದ ಹಣದಿಂದಲೇ 1967ರಲ್ಲಿ ಸೆಲೆಸ್ಟಿನ್ 2 ಎಕರೆ ಜಮೀನನ್ನ ಖರೀದಿಸಿದ್ರು. ಕ್ರಮೇಣ ಗಂಡ ಗ್ರೆಗೇರಿ ಡಿಸೋಜಾರೊಂದಿಗೆ ಸೇರಿ ಮನೆಯನ್ನ ಕಟ್ಟಿದ್ರು, ಬಾವಿಯನ್ನ ತೋಡಿದ್ರು. ಕೃಷಿ ಆದಾಯದಿಂದಲೇ 4 ಮಂದಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರು. ಎಲ್ಲರಿಗೂ ಮದುವೆ ಮಾಡಿ ಸಂಸಾರ ಕಟ್ಟಿಕೊಟ್ಟಿದ್ದೂ ಆಯ್ತು. ಕೆಲ ವರ್ಷದ ಹಿಂದೆ ಗಂಡ ಗ್ರೆಗೇರಿ ಸತ್ತಾಗ ಮುಂಬೈಯಲ್ಲಿ ದುಡಿಯುತ್ತಿದ್ದ ಹಿರಿಯ ಮಗ ರೊನಾಲ್ಡ್ರ ಸಂಸಾರವನ್ನ ಮನೆಗೆ ಕರೆಸಿಕೊಂಡ್ರು. ತನ್ನ ಜೀವಿತಾವಧಿಯ ನಂತರ ಮಕ್ಕಳ ನಡುವೆ ಗೊಂದಲ ಉಂಟಾಗದಿರಲೆಂದು ತನ್ನ ಆಸ್ತಿಯಲ್ಲಿ 4 ಮಕ್ಕಳಿಗೂ ಸಮಪಾಲು ನೀಡಿ ವೀಲುನಾಮೆ ಬರೆಸಿದ್ರು. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಾಯಿಸಿದ್ದು ಆಯ್ತು. ತಾಯಿ ಮಾಡಿದ ವ್ಯವಸ್ಥೆ 4 ಮಕ್ಕಳಿಗೆ ತೃಪ್ತಿಯನ್ನ ತಂದಿತ್ತು. ಇದೀಗ 20 ದಿನಗಳ ಹಿಂದೆ ಪಂಚಾಯತ್ ಅಧಿಕಾರಿಗಳು ಸರ್ಕಾರಿ ಯೋಜನೆಯೊಂದಕ್ಕಾಗಿ ಕೃಷಿ ಸಮೀಕ್ಷೆಗೆ ಬಂದಾಗ ಮನೆ ಮಂದಿಗೆಲ್ಲ ಆಶ್ಚರ್ಯವೊಂದು ಕಾದಿತ್ತು. ಮನೆ ಹಾಗೂ ಜಮೀನು ಹಿರಿಯ ಮಗ ರೊನಾಲ್ಡರ ಮಗಳು ರೋಶನಿಯ ಹೆಸರಿನಲ್ಲಿದೆ ಎಂದು ತಿಳಿದೊಡನೆಯೇ ಪಾರ್ಶ್ವವಾಯು ಪೀಡಿತರಾದ ಸೆಲೆಸ್ಟಿನ್ ಇನ್ನೂ ಚೇತರಿಸಿಕೊಂಡಿಲ್ಲ. ಈ ಕುಟುಂಬದ ಹಿತೈಷಿ ನಿವೃತ್ತ ಸೈನಿಕ ಲಾರೆನ್ಸ್ ಡಿಸೋಜರು ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹಿಸಿ ಪ್ರತಿಷ್ಠಾನಕ್ಕೆ ನೀಡಿದ್ದಾರೆ. ಪ್ರತಿಷ್ಠಾನದ ಕಾನೂನು ಸಲಹೆಗಾರರು ಈಗಾಗಲೇ ಪಂಚಾಯತ್ ಹಾಗೂ ಮೆಸ್ಕಾಂ ಕಚೇರಿಗೆ ನೋಟಿಸು ನೀಡಿ ನ್ಯಾಯಾಲಯದಲ್ಲಿ ತೀರ್ಮಾನವಾಗುವವರೆಗೂ ಈ ಆಸ್ತಿಯ ದಾಖಲೆಗಳಿಂದ ಸೆಲೆಸ್ಟಿನ್ ಅವರ ಹೆಸರು ತೆಗೆಯದಂತೆ ಸೂಚಿಸಿದ್ದಾರೆ. ಅಂತೆಯೇ ಹಿರಿಯ ನಾಗರಿಕರ ನ್ಯಾಯಾಲಯಕ್ಕೆ ದೂರು ನೀಡಲು ನೆರವು ನೀಡಿದ್ದಾರೆ ಎಂದವರು ಹೇಳಿದರು. ಕಷ್ಟಪಟ್ಟು ತಾನು ಸ್ವತಃ ದುಡಿದು ಗಂಡನೊಟ್ಟಿಗೆ ದುಡಿದು ಕಟ್ಟಿದ ಮನೆ, ಬಾವಿ, 2 ಎಕರೆ ಜಾಗ ಎಲ್ಲವನ್ನ ಮೊಮ್ಮಗಳ ಕುತಂತ್ರದಿಂದಾಗಿ ಎಲ್ಲವನ್ನ ಕಳ್ಕೊಂಡಿದ್ದಾಳೆ. 10 ವರ್ಷದ ಹಿಂದೆ ಮದುವೆಯಾಗಿ ಹೋದ ಮೊಮ್ಮಗಳು ಇತ್ತೀಚೆಗೆ ಬಂದು ತನ್ನ ಅಜ್ಜಿಯನ್ನು ತನ್ನ ತಂದೆಯನ್ನು ಇಬ್ಬರನ್ನು ಮುಲ್ಕಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ತೆಗೆದುಕೊಂಡು ಹೋಗಿ ಮೊದಲು ಆಸ್ತಿಯನ್ನು ತನ್ನ ಅಪ್ಪನ ಹೆಸರಿಗೆ ಮಾಡಿ ಅಪ್ಪನಿಂದ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ಇಂಥ ಸಿಚುವೇಶನ್ನಲ್ಲಿ ಈ ವಿಚಾರ ಇತ್ತೀಚೆಗೆ 20 ದಿನಗಳ ಹಿಂದೆ ಕೃಷಿ ಸಮೀಕ್ಷೆಯವರು ಬಂದಾಗ ಅದು ತಿಳಿಯಿತು. ಅದು ತಿಳಿದೊಡನೆ ಸೆಲೆಸ್ಟಿನ್ ಅಂದ್ರಾದೆಯವರು ಪಾರ್ಶ್ವವಾಯುವಿಗೆ ಒಳಗಾಗಿ ಈಗ ನಡೆಯಲಾರದ ಸ್ಥಿತಿಯಲ್ಲಿದ್ದಾರೆ. ಮಾತಾಡಲಿಕ್ಕೆ ಸಹ ಕಷ್ಟ ಆಗ್ತಾ ಇದೆ. ಹಾಸಿಗೆ ಹಿಡಿದಿದ್ದಾರೆ. ಯಾವ ಕಾರಣಕ್ಕಾಗೂ ಅವರಿಗೆ ಅನ್ಯಾಯ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಮುಂದಿನ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಪಂಚಾಯತ್ನಲ್ಲಿ ಇನ್ನೂ ಸೆಲೆಸ್ಟಿನ್ ಅವರ ಹೆಸರಿನಲ್ಲಿದೆ. ಮೆಸ್ಕಾಂ RR ನಂಬರ್ ಸಹ ಅವರ ಹೆಸರಿನಲ್ಲೇ ಇದೆ.